ವಿಶ್ವ ಪರಿಸರ ದಿನದ ಅಂಗವಾದ ಉಚಿತ ಸಸಿ ವಿತರಣೆ ಬೊಕ್ಕ ವನ ಮಹೋತ್ಸವ ಕಾರ್ಯಕ್ರಮ ಶನಿವಾರ ಕುಡ್ಲ ಮೇರಿ ಹಿಲ್ ಗೃಹರಕ್ಷಕ ದಳ ಕಚೇರಿ ನಡೆದನು. ಮಲಬಿನಿರಾದ ಪಾಲ್ಪಡೆಯಿನ ಕುಡ್ಲ ವಲಯ ಆರೋಗ್ಯಾಧಿಕಾರಿ ಶ್ರೀ ಪಿ ಶ್ರೀಧರ್ ಬೊಕ್ಕ ಪ್ರಮುಖರು ದೈ ನಡಿಯರು. ಕುಡ್ಲ ಘಟಕದ ಗೃಹ ರಕ್ಷಕರಿಗೆ ಒಂಜುಂಜಿ ದೈಕ್ಲಿನ ಈ ಪೊರ್ತು ವಿತರಣೆ ಮಾಡ್ತೀರು. ತಾಪಮಾನ ಬದಲಾವಣೆ ದಾತ್ರ ಅರಣ್ಯ ಬೊಕ್ಕ ದೈ ಮರಕ್ಲಿಡ್ದು ಪರಿಸರ ಬೊಕ್ಕ ಅಂತರ್ಜಲ ಅಭಿವೃದ್ಧಿ ಆಪನೆಕ್ ಜಾಗತಿಕ ಮಟ್ಟಡ್ ಪರಿಸರ ದಿನ ಆದ ಆಚರಿಸಾವ. ಪರಿಸರ ಡುಪ್ಪುನ ಆಕ್ಸಿಜನ್ ದೆತೊಂದು ಐಟುಪ್ಪುನ ನೈಟ್ರೋಜನ್ ದೆತೊಂದು ಶುದ್ಧ ಆಕ್ಸಿಜನ್ ಮಲ್ದದು ಓರಿ ಆಕ್ಸಿಜನ್ ಬೋರ್ಡ್ ಆಯ್ನ ರೋಗಿಗೆ ಕೊರಡಾಯಿನ ವ್ಯವಸ್ಥೆ ಮಲ್ಪುಂಡು. ಪರಿಸರದ ಆಕ್ಸಿಜನ್ ಶುದ್ಧ ಆಯ್ನಪಗ ಮಾತ್ರ ರೋಗಿಗೆ ಆಕ್ಸಿಜನ್ ತಿಕ್ಕೆರ ಸಾಧ್ಯ ಉಂಡು. ಪರಿಸರಡು ಓಲು ಖಾಲಿ ಜಾಗ ಉಂಡು ಅಲ್ಪ ದೈಕ್ಲೆ ನರ್ದು ಬುಲಿಪಾವಡು ಪಂಡದು ಶ್ರೀ ಪಿ ಶ್ರೀಧರ್ ತೆರಿಪಾದ್ ಗೃಹ ರಕ್ಷಕ ದಳರ್ದು ಪ್ರತಿ ವರ್ಷ ದೈಕ್ಲೆ ನಡ್ಪಣ ಕಾರ್ಯಕ್ರಮ ನಡಪವನಿಗೆ ಅಭಿನಂದನೆ ಸಂದಾಯಿರು. ನಮ್ಮ ತಾಪಮಾನ ಬದಲಾವಣೆಯಿಂದಾಗಿ ಅರಣ್ಯ ಮತ್ತು ಮರಗಿಡಗಳಿಂದ ನಮ್ಮ ಪರಿಸರ ಮತ್ತು ಅಂತರ್ಜಲ ಅಭಿವೃದ್ಧಿ ಆಗುವ ದಿಸೆಯಿಂದ ಜಾಗತಿಕ ಮಟ್ಟದಲ್ಲಿ ಈ ದಿವಸವನ್ನು ವಿಶ್ವ ಪರಿಸರ ಆಚರಿಸ್ತಾರೆ. ಆ ಸಂದರ್ಭದಲ್ಲಿ ತಮಗೆಲ್ಲ ಶುಭ ಕೋರ್ತೇನೆ. ಈ ವರ್ಷ ಪರಿಸರ ನಮ್ಗೆ ಯಾಕೆ ಬೇಕಂತ ಕೋವಿಡ್ 2ನೇ ಅಲೆಯಲ್ಲಿ ಎಲ್ಲರಿಗೆ ಮನದಟ್ಟಾಗಿದೆ. ಯಾಕಂದರೆ ಮನುಷ್ಯ ಆಕ್ಸಿಜನ್ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲದಿದ್ದರೆ ನಾವು ಇಂಡಸ್ಟ್ರಿಯಲ್ಲಿ ಬರೋದು ಲಿಕ್ವಿಡ್ ಆಕ್ಸಿಜನ್ ಬದುಕಬೇಕು. ಅಂಥ ಒಂದು ಇಂಡಸ್ಟ್ರಿಯಲ್ ಆಗುವಂಥ ಆಕ್ಸಿಜನನ್ನು ಮರಗಿಡಗಳು ಪ್ರಕೃತಿಯಲ್ಲಿ ಕೊಟ್ಟು ಈ ಪ್ರಕೃತಿಯ ಸಮತೋಲನ ಮಾಡಿ ನಮಗೆ ದಿನನಿತ್ಯ ಅಮೂಲ್ಯವಾಗಿ ಬೇಕಾದಂಥ ಉಸಿರಾಡಲಿಕ್ಕೆ ಬೇಕಾದಂಥ ಆಕ್ಸಿಜನ್ನ ಕೊಡ್ತಾಯಿದೆ. ಹಾಗೆ ನಮ್ಮ ಎಲ್ಲರೂ ಆಕ್ಸಿಜನ್ ಫ್ಲಾಟ್ ಅಂತಾರೆ. ಆಕ್ಸಿಜನ್ ಫ್ಲಾಟು ಯಾವುದೇ ಒಂದು ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿಗಳಾಗುವಾಗ ಪರಿಸರದಲ್ಲಿರುವ ಆಕ್ಸಿಜನ್ ತಗೊಂಡು ಅದರಲ್ಲಿರುವ ನೈಟ್ರೋಜನ್ ಮತ್ತು ಇತರ ಎಲಿಮೆಂಟ್ಸನ್ನು ತೆಗೆದು ಪ್ಯೂರ್ ಆಕ್ಸಿಜನ್ ಮಾಡಿ ಒಬ್ಬರು ಆಕ್ಸಿಜನ್ ಬೇಕಾದ ರೋಗಿ ಕೊಡುವಂಥ ವ್ಯವಸ್ಥೆ. ಅದೇ ಅಂದರೆ ಪರಿಸರದ ಆಕ್ಸಿಜನ್ನೇ ಶುದ್ಧವಾಗಿದ್ದಲ್ಲಿ ಮಾತ್ರ ರೋಗಿ ಒಳ್ಳೆಯ ಒಂದು ಆಕ್ಸಿಜನ್ ಸಿಗಲಿಕ್ಕೆ ಸಾಧ್ಯ ಇದೆ. ಆ ದೆಸೆಯಲ್ಲಿ ನೀವೆಲ್ಲ ಎಲ್ಲೆಲ್ಲಿ ಖಾಲಿ ಜಾಗಗಳಿದೆ ಅಂದರೆ ನಾವು ಸಾಮಾನ್ಯ ಭೂಮಿಯ ಜಾಗ ಅನ್ನಿಸ್ತೇವೆ ಎಲ್ಲಿ ಖಾಲಿ ಜಾಗ ಅಂತ. ಮನಸ್ಸಲ್ಲಿ ನಾವು ಫೆಸಿಲಿಟಿಗೆ ಜಾಗ ಅನ್ನಿಸಿದ್ರೆ ಭೂಮಿ ಬೇಕಷ್ಟು ಜಾಗ ಇದೆ. ಈಗ ನಾನು ನೋಡಿದೆ ಕಳೆದ ಒಂದು 5-6 ವರ್ಷಗಳಿಂದ ನಿಮ್ಮ ಹೋಮ್ ಗಾರ್ಡ್ ಕಮಾಂಡೆಂಟು ನಮ್ಮ ಶಾಂತಾರ್ ಸರ್ ಅವರು ಮಾಧವುಳ ಸಾರಥ್ಯದಲ್ಲಿ ಬಹುಶಃ ಈ ಒಂದು ಲ್ಯಾಟ್ರೈಟ್ ಸಾಯಿಲ್ ಏರಿಯಾ ಇಲ್ಲಿ ಸಸಿಗಳನ್ನು ನೆಡುವುದಷ್ಟೇ ಅಲ್ಲ, ಪೋಷಣೆ ಮಾಡೋದಷ್ಟೇ ಬರುತ್ತದೆ. ಅಂಥ ಪರಿಸರದಲ್ಲಿ ಒಂದು ಸಸ್ಯೀಕರಣ ಮಾಡೋ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಅರಣ್ಯ ಇಲಾಖೆ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಮನೆಯಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಕೊಡೂರಿ ಮಲ್ಲಬನಿರಾದ ಪಾಲ್ಪಡೆಯಿನ ಪುಗರ್ತದ ಪರಿಸರವಾದಿ ಅರಣ್ಯ ಮಿತ್ರ ಪ್ರಶಸ್ತಿ ವಿಜೇತರು ಶ್ರೀ ಮಾಧವ್ ಉಳ್ಳಾಲ್ ಪರಿಸರ ರಕ್ಷಣೆದ ಬಗೆದು ಮಾಹಿತಿ ಕೊರಿಯರು. ಪ್ರತಿಯೊರಿ ವಿಶ್ವ ಪರಿಸರ ದಿನದ ಅಂಗವಾದ ಪರಿಸರ ಸಂರಕ್ಷಣದ ಪ್ರತಿಜ್ಞೆ ಮಲ್ಪಡು ಪಂಡದ ಲೆಪ್ಪು ಕೊರಿಯರು. ವಿಶ್ವ ಪರಿಸರ ದಿನದ ಶುಭಾಶಯ. ನಮ್ಮನ್ನೆಲ್ಲ ಪ್ರಕೃತಿಯ ಮೂಲಕ ಪ್ರಕೃತಿಯ ಒಂದು ಸಂರಕ್ಷಣೆಗೆ ತೊಡಗಿಸಿಕೊಳ್ಳಲಿಕ್ಕೆ ಈ ಒಂದು ವಿಶ್ವ ಪರಿಸರ ದಿನ ನಮಗೆ ಪ್ರೇರಣೆಯನ್ನು ಕೊಡ್ತದೆ. ಇದರ ಮುಖಾಂತರ ಇಡೀ ವಿಶ್ವದಲ್ಲಿ ಹಸಿರು ಹೊದಿಕೆಯನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಲಕ್ಷ ಕಾರ್ಯಕರ್ತರು ಇನ್ನು ಮುಂದಿನ ಒಂದು 10 ವರ್ಷದ ಒಳಗಡೆ ತೊಡಗಿಸಿಕೊಂಡು ಇಡೀ ಭೂಮಿಯನ್ನು ತಾಪಮಾನ ಮುಕ್ತ, ಈ ಕಡಲಿನ ಉಬ್ಬರ ಮಾಲಿನ್ಯ ಮುಕ್ತವಾಗಿ ಪ್ರಕೃತಿಯಲ್ಲಿ ಪಕ್ಷಿ ಪ್ರಾಣಿಗಳು ನಿರ್ಭಯವಾಗಿ ಬದುಕುವ ಹಾಗೆ ನಿರ್ಮಾಣ ಮಾಡಿಕೊಟ್ಟು ನಮ್ಮೆಲ್ಲ ಜವಾಬ್ದಾರಿಯನ್ನು ಈ ಒಂದು ಪ್ರಕೃತಿಯ ಮುಖಾಂತರ ಗಿಡ ನೆಡುವುದು ಮಾತ್ರ ಅಲ್ಲ, ಅದನ್ನು ಪೋಷಣೆ ಮಾಡುವ ಮುಖಾಂತರ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಡುವಂಥ ಈ ವಿಶ್ವ ಪರಿಸರ ದಿನ ಎಲ್ರಿಗೂ ಶುಭವನ್ನು ತರಲಿ. ಈ ಪೊರ್ತು ಕಾರ್ಯಕ್ರಮದ ಅಧ್ಯಕ್ಷರು ಜಿಲ್ಲಾ ಗೃಹರಕ್ಷಕ ದಳದ ಸಮಾದೇಷ್ಟರು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಪಾತಿರೊಂದು ವಿಶ್ವ ಪರಿಸರ ದಿನ ನಮಕ್ ಮಾತ ಪವಿತ್ರವಾಯಿನ ದಿನ ಆದಿತದು ನಮ್ಮನ್ನು ಪಿರ ಪರಿಸರ ರಕ್ಷಣೆಗೆ ತೊಡಗಿಸಾವಡಾಯಿನ ದಿನ. ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳ ಬೊಕ್ಕ ಪೌರ ರಕ್ಷಣಾ ದಳ 7 ವರ್ಷಲಿರ್ದು ನಿರಂತರವಾದ ದೈ ನಡ್ಪನ ಮೂಲಕ ಪರಿಸರ ಸಂರಕ್ಷಣೆಯನ್ನು ಮಲ್ತೊಂದುಂಡು. ಒರಿ ಗೃಹ ರಕ್ಷಕಗ ಒಂಜೊಂಜಿ ದೈ ಪನ್ಪಿನ ಅಭಿಯಾನ ಶುರು ಮಲ್ತದು
ಸಾರದೈಕ್ಲೆ ನಟ್ನ ಮೂಲಕ ಪುಗಡ್ತ ಪರಿಸರವಾದಿ ಶ್ರೀ ಮಾಧವ್ ಉಳ್ಳಾಲ್ರಿನ ನೇತೃತ್ವಡ್ ಆಚರಿಸಾಂಡು ನನದುಂಬಗ್ಲ ಶ್ರೀ ಮಾಧವ್ ಉಳ್ಳಾಲ್ರಿನ ಪ್ರೋತ್ಸಾಹ ನಮಕ್ ತಿಕ್ಕಡ್ ಪಂಡದು ಅರೆನು ಅಭಿನಂದಿಸಾಯಿರು. ನಮ್ಮನ್ನು ಪುನಃ ಪರಿಸರ ರಕ್ಷಣೆಗೆ ತೊಡಗಿಸಿಕೊಳ್ಳಬೇಕಾದಂಥ ದಿನ. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಮತ್ತು ಪೌರ ರಕ್ಷಣಾ ತಂಡದಿಂದ ಕಳೆದ 7 ವರ್ಷಗಳಿಂದ ನಿರಂತರವಾಗಿ ವನಮಹೋತ್ಸವ ಕಾರ್ಯಕ್ರಮ ಮತ್ತು ಪ್ರತಿಯೊಬ್ಬ ಗೃಹ ರಕ್ಷಕರಿಗೆ ಒಂದು ಗಿಡ ಅಂತ ಹೇಳುವ ಒಂದು ಅಭಿಯಾನವನ್ನು ಆರಂಭಿಸಿ ಸುಮಾರು 1,000ಕ್ಕೂ ಹೆಚ್ಚು ಗಿಡಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನೆಟ್ಟು ಬದುಕಿಸುವ ಕೆಲಸವನ್ನು ಖ್ಯಾತ ಪರಿಸರವಾದಿ ಶ್ರೀ ಮಾಧವ್ ಉಳ್ಳಾಳ್ ಅವರ ಮಾರ್ಗದರ್ಶನದಲ್ಲಿ ಅವರ ಸಹಕಾರದೊಂದಿಗೆ ನಾವು ಮಾಡ್ತಾ ಇದ್ದೇವೆ. ಇವತ್ತು ಸಹ ವಿಶ್ವ ಪರಿಸರ ದಿನದ ಅಂಗವಾಗಿ ಗೃಹ ರಕ್ಷಕರಿಗೆ ಗಿಡ ಹಂಚುವ ಕಾರ್ಯಕ್ರಮ ಮತ್ತು ಗಿಡ ನೆಡುವ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಹಕರಿಸಿರುವಂಥ ಮಾಧವ್ ಉಳ್ಳಾಳ್ ಅವರ ಪ್ರೋತ್ಸಾಹ ಸಹಕಾರ ನಿರಂತರವಾಗಿ ಇರಲಿ ಅಂತ ಹೇಳುತ್ತಾ ಮಗದೊಮ್ಮೆ ನಾವೆಲ್ಲ ನಮ್ಮನ್ನು ಪರಿಸರ ರಕ್ಷಣೆಗೆ ತೊಡಗಿಸಿಕೊಳ್ಳೋಣ. ಎಲ್ಲರಿಗೂ ಶುಭವಾಗಲಿ. ಕಚೇರಿ ಅಧೀಕ್ಷಕರು ಶ್ರೀ ರತ್ನಾಕರ್, ಗೃಹ ರಕ್ಷಕರು ರಮೇಶ್ ಭಂಡಾರಿ, ಬಶೀರ್, ಸುನಿಲ್ ಕುಮಾರ್, ಸುನಿಲ್ ಪೂಜಾರಿ, ಕನಕಪ್ಪ, ಪ್ರಸಾದ್ ಸುವರ್ಣ, ದಿವಾಕರ್, ದುಷ್ಯಂತ ರೈ, ಜಯಶ್ರೀ ಕೋಟ್ಯಾನ್ ಪಾಲ್ಪಡೆದಿದ್ದರು.